ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಗ್ಸ್ ಬೆದ್ರ. ನಾನಿವತ್ತು ಕಚೋರಿ ಮಾಡುವ ಅಂತ ಇದ್ದೇನೆ. ನೋಡಿ, ಬಿಸಿಗೆ ಇಟ್ಟಿದ್ದೇನೆ. ಇದು ಚೆನ್ನಾಗಿ ಕರಗಬೇಕೀಗ. ಈಗ ಇದು ಸಾಕು, ಇನ್ನು ಕೆಳಗಿಡ್ತೇನೆ. ಈಗ 1.5 ಕಪ್ಪು ಮೈದಾ, 1.5 ಕಪ್ಪು ಅಕ್ಕಿ ಹಿಟ್ಟು. ಇದು ನಾವು ಕಚೋರಿ ಮಾಡಲಿಕ್ಕೆ ಹಾಕ್ತಿದ್ದದ್ದು ಅಳತೆ. ಹಾಗೆ 1.5 ಕಪ್ಪು ಬೆಲ್ಲ, 1.5 ಕಪ್ ನೀರು ಹಾಕಿ ಕುದಿಸಿಕೊಂಡಿದ್ದೇನೆ. ಇದಕ್ಕೆ 2 ಏಲಕ್ಕಿ ಹಾಕ್ಕೊಂಡಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಡುವ. ಉಪ್ಪು ಮಿಕ್ಸ್ ಆಗಲಿಕ್ಕೆ ಪುಡಿನ ಹೀಗೆ ಮಾಡ್ತಿದ್ದೇನೆ. ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಇನ್ನು ಅದು ನಾವು 1.5 ಕಪ್ಪು ಬಿಸಿ ಮಾಡಿಕೊಂಡ ಬೆಲ್ಲದ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಬೇಕು. ಸಕ್ಕರೆ ಹಾಕ್ಕೊಂಡು ಕೂಡ ಮಾಡ್ಬೋದು, ಆದರೆ ನಾನಿಲ್ಲಿ ಬೆಲ್ಲ ಉಪಯೋಗಿಸಿದ್ದೇನೆ. ಬೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು, ಅದಕ್ಕೆ ಬೆಲ್ಲ ಹಾಕ್ಕೊಂಡಿದ್ದೇನೆ. ಕಡಿಮೆ ಆದರೆ ಸ್ವಲ್ಪ ನೀರು ಸೇರಿಸುವ. ಅದು ಬಿಸಿಯಾಗಿ ತಣ್ಣಗಾದ ನೀರನ್ನು ಸ್ವಲ್ಪ ಸೇರಿಸ್ಕೊಳ್ತಿದ್ದೇನೆ. ಇಷ್ಟು ನೀರು ಸಾಕಾಗ್ತದೆ. ಇದನ್ನು ಇನ್ನೂ ಚೆನ್ನಾಗಿ ಸರಿ ಕಲಸಬೇಕು. ಒಂದು 1/4 ಗಂಟೆಗಳ ಕಾಲ ಆದರೂ ಸರಿ ಕಲಸಬೇಕು. ಈಗ ಇದು ಅರ್ಧ ಗಂಟೆ ನಾವು ಹೀಗೆ ಕಲಿಸ್ತಾ ಇದ್ದೇವೆ. ಅಂದರೆ ನಿಮಗೆ ಅರ್ಧ ಗಂಟೆ ಒಬ್ಬರಿಗೆ ಮಾಡಲಿಕ್ಕೆ ಕಷ್ಟ ಆಗೋದಾದರೆ ಜೊತೆಯಲ್ಲಿ ಯಾರನ್ನಾದರೂ ಹೆಲ್ಪ್ ತಗೊಳ್ಬೋದು. ಹಾಗೆ ಹೀಗೆ ಆಗಬೇಕು ನೋಡಿ, ಇಷ್ಟು ದಪ್ಪ ಬೇಕು. ಮತ್ತು ಇದೊಂದು ಅರ್ಧ ಗಂಟೆ ಕಾಲ ಹೀಗೇ ನಾವು ಬಡಿಬೇಕಾಗ್ತದೆ. ಕರೆಕ್ಟಾಗಿ ಚೆಂದ ಬರಬೇಕಿದ್ರೆ ನಾವು ಹಾಗೆ ಬಡಿಬೇಕು. ಹಾಗೆ ಅದಕ್ಕೆ ಒಬ್ಬರಿಗೆ ಅರ್ಧ ಗಂಟೆ ಮಾಡ್ತಾ ಇರಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಯಾರ ಹೆಲ್ಪ್ ತಗೊಂಡು ನಾವು ಮನೆಯಲ್ಲಿದ್ದವ್ರದ್ದು ಹೆಲ್ಪ್ ತಗೊಂಡು ಮಾಡಬೇಕಾಗ್ತದೆ. ಈಗ ನೋಡಿ, ಇದು ಅರ್ಧ ಗಂಟೆ ಆಯಿತು. ಇನ್ನು ನಾವು ಮಾಡಿಕೊಳ್ಳೋಣ. ಈಗ ಎಣ್ಣೆ ಬಿಸಿಯಾಗಿದೆ, ಹಾಕ್ಕೊಳ್ತೇನೆ. ನಾವು ಸೌಟಲ್ಲಿ ಹಾಕ್ಕೊಂಡು ಕೂಡ ಇದು ಲೋಟದಲ್ಲಿ ಅಲ್ಲ, ಒಂದು ಕಪ್ಪಲ್ಲಿ ಯಾವುದು ಹಾಕ್ಕೊಳ್ಬೋದು. ನಾನು ಇದರಲ್ಲೇ ಹಾಕ್ಕೊಳ್ತಿದ್ದೇನೆ. ಸ್ವಲ್ಪ ಹೊತ್ತು ಹೀಗೆ ಇಟ್ಕೊಳ್ಬೇಕು. ಅಂದರೆ ಸಣ್ಣ ಉರಿಯಲ್ಲಿ ಇಟ್ಟಿದ್ದೇನೆ ನಾನು. ಸ್ವಲ್ಪ ಹೊತ್ತು ಹೀಗೆ ಇಟ್ಕೊಂಡು ಎಲ್ಲ ಎಣ್ಣೆ ಪಾಸ್ ಆದಮೇಲೆ ಮತ್ತೆ ತೆಗಿಬೇಕು. ಹಾಗೆ ಇನ್ನೊಂದು ಹಾಕ್ಕೊಳ್ತಿದ್ದೇನೆ. ಅಂದರೆ ನಾನು ಸಣ್ಣ ಸಣ್ಣದು ಮಾಡ್ಕೊಳ್ತೀನಿ. ಅಂದರೆ ತುಂಬ ದೊಡ್ಡದು ಅದು ಅಷ್ಟು ಒಳ್ಳೆಯದಾಗೋದಿಲ್ಲ. ಅದಕ್ಕೆ ಹೀಗೆ ಎಲ್ಲದನ್ನು ಮಾಡ್ಕೊಳ್ತೇನೆ. ನೋಡಿ, ಈಗ ರೌಂಡ್ ಇದಾದಮೇಲೆ ಮತ್ತೆ ಇದಕ್ಕೆ ಹೀಗೆ ಆಗದಾಗಿನ ಹಾಕ್ಕೊಳ್ಬೇಕು. ಇದು ಲಾಸ್ಟ್ ಆಯಿತು. ಈಗ ಆಗ್ತಾ ಉಂಟು. ಎಣ್ಣೆಯನ್ನು ತುಂಬ ತಗೊಳ್ಳೋದಿಲ್ಲ. ಅದು ಫಸ್ಟಿಗೊಂದು 3 ಸ್ಪೂನ್ ಹಾಕ್ಕೊಂಡಿದ್ದೇನಲ್ಲ, 4 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೆ. ಮತ್ತೊಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೇನೆ ಅಷ್ಟೇ ಒಟ್ಟಿಗೆ. ತುಂಬ ಏನು ಎಣ್ಣೆ ತಗೊಳ್ಳೋದಿಲ್ಲ. ಹಾಗೆ ನಾವು ಸ್ವಲ್ಪ ಎಣ್ಣೆಯಲ್ಲೇ ಮಾಡ್ಕೊಳ್ತಾ ಇರಬೇಕು.
ಈಗೆಲ್ಲ ಇದು ಆಯಿತು, ಇನ್ನು ಇದೊಂದು ಚೂರು ಕಾದ್ರೆ ಆಯಿತು. ನೋಡಿ ಕಚೋರಿ ನಾನು ಮಾಡೋದನ್ನು ಮೆಜರ್ಮೆಂಟೆಲ್ಲ ನಿಮಗೆ ತೋರಿಸಿದ್ದೇನೆ. ಅದು ನಾನು ಒಂದೂವರೆ ಕಪ್ ಹಾಕ್ಕೊಂಡಿದ್ದೇನೆ. 1.5 ಕಪ್ಪು ಮೈದಾ ಹಿಟ್ಟು, 1.5 ಕಪ್ಪು ಅಕ್ಕಿ ಹಿಟ್ಟು, 1.5 ಕಪ್ಪು ಬೆಲ್ಲ, 1.5 ಕಪ್ಪು ನೀರು. ಅಂದರೆ ನೀರು ಬೇಕಾದಷ್ಟು ಮತ್ತೆ ಸೇರಿಸ್ಕೊಳ್ಬೋದು. ಅದರ ಮೆಜರ್ಮೆಂಟೆಲ್ಲ ನಾನು ನಿಮಗೆ ಹೇಳಿದ್ದೇನೆ. ಹಾಗೆ ಅದನ್ನು ಅರ್ಧ ಗಂಟೆ ಹೊತ್ತು ನಾವು ಚೆನ್ನಾಗಿ ಕಲಸಬೇಕು. ಅರ್ಧ ಗಂಟೆ ಹೊತ್ತು ಕೈ ಬಿಡದೆ ಕಲಸಬೇಕು, ಅಷ್ಟೇ ನಮ್ಮ ಕೆಲಸ. ಆಮೇಲೆ ಸಣ್ಣ ಉರಿಯಲ್ಲಿ ನಾವು ಅದನ್ನು ಕಾಯಿಸ್ಕೊಳ್ಬೇಕು. ಉರಿ ತುಂಬ ಮುಖ್ಯ ಅದಕ್ಕೆ. ನೋಡಿ ಇದಕ್ಕೆ ಎಷ್ಟು ಡಿಸೈನ್ ಬಂದಿದೆ, ನೋಡಿ ಎಷ್ಟು ಚೆನ್ನಾಗಿಲ್ಲ ಡಿಸೈನ್ ಬಂದಿದೆ ನೋಡಿ ಇಲ್ಲಿ. ಹೀಗೆ ಇದಕ್ಕೇನು ಹಾಗೆ, ಮತ್ತು ಇದರಲ್ಲಿ ನೋಡಿ ಎಲ್ಲ ಕರೆಕ್ಟಾಗಿ ಡಿಸೈನ್ ಬಂದಿದೆ ನೋಡಿ. ಹಾಗೆ ಸಣ್ಣ ಉರಿಯಲ್ಲಿ ಹದ ಬೆಂಕಿಯಲ್ಲಿ ಆಗಬೇಕು. ತುಂಬ ಸಣ್ಣದಾದರೂ ಆಗೋದಿಲ್ಲ, ಜಾಸ್ತಿ ಆದರೂ ಆಗೋದಿಲ್ಲ. ಇದು ನೋಡಿ, ಇದು ಸ್ವಲ್ಪ ಜಾಸ್ತಿ ಮಾಡಿ ನಿಮಗೆ ತೋರಿಸಲಿಕ್ಕೆ ಅಂತಲೇ ನಾನು ಮಾಡಿದ್ದು. ಇದು ಜಾಸ್ತಿ ಆದ ತಕ್ಷಣ ಹೀಗೆ ಬರುತ್ತೆ ನೋಡಿ, ಸ್ವಲ್ಪ ಅಡಿ ಕಪ್ಪಾಗ್ತದೆ, ಹೀಗೆ ಬರುತ್ತೆ. ಬಾಕಿದು ಚೆನ್ನಾಗಿ ಬರುತ್ತೆ ನೋಡಿ. ಇದೆಲ್ಲ ನೋಡಿ ಕರೆಕ್ಟ್ ಬರ್ತದೆ ನೋಡಿ, ಚೆನ್ನಾಗಿ ಬಂದಿದೆ. ಹಾಗೆ ಈಗಿನ ಹೊಸ ಡಿಶ್ ಅಂತೇನಲ್ಲ, ಮೊದಲಿನಿಂದಲೂ ನಮ್ಮ ಅಮ್ಮ ಮಾಡಿಕೊಂಡು ಬಂದಂಥ ಡಿಶ್ ಅವತ್ತಿಂದಲೂ ಮಾಡ್ತಾಯಿದ್ದಾರೆ. ಹಾಗೆ ನಾನು ನಿಮಗೆ ತೋರಿಸುವಂತ ಮಾಡಿದ್ದೇನೆ. ಇಷ್ಟು ಹದದಲ್ಲಿ ಹಾಕ್ಕೊಂಡ್ರೆ ನಾವು ಇದು ನಮಗೆ ಲೈಟಾಗಿ ಸ್ವೀಟ್ ಇರುತ್ತೆ. ಮತ್ತು ನಿಮಗೆ ಜಾಸ್ತಿ ಸ್ವೀಟ್ ಬೇಕಿದ್ದರೆ 1.5 ಕಪ್ ಹಾಕಿದರೆ 2 ಕಪ್ ಬೆಲ್ಲ ಹಾಕ್ಕೊಳ್ಬೋದು. ಅಂದರೆ ನಿಮಗೆ ಎಷ್ಟು ಸ್ವೀಟ್ ಬೇಕು ಅದರ ಮೇಲೆ ನೀವು ಬೆಲ್ಲ ಹಾಕ್ಕೊಳ್ಳಿ. ಹಾಗೆ ನೋಡಿದ್ರಲ್ಲ, ನೋಡಿ ಮಾಡಿ ತಿನ್ನಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಒಳ್ಳೆ ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ. ಬಾಯ್.